ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಭ್ರಷ್ಟಾಚಾರ ವಿರೋಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಸಿಎಚ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಿದವರಿಗೆ ಎಲ್ಲ ಫುಡ್ ಸೇಫ್ಟಿ ಲೈಸೆನ್ಸ್ಗಳನ್ನು ಅಂಚೆಯ ಮೂಲಕ ಕಳುಹಿಸಲಾಗುವುದು ಅಥವಾ ಆಹಾರ ಉದ್ಯಮಿಗಳು ತಾವು ಅರ್ಜಿ ಸಲ್ಲಿಸಿದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಮುಖಾಂತರ ತಮ್ಮ ಫುಡ್ ಸೇಫ್ಟಿ ಲೈಸೆನ್ಸ್ಗಳನ್ನು ಮುದ್ರಿಸಿಕೊಳ್ಳಬಹುದು. ಇದಕ್ಕೆ ಯಾವುದೇ ಅಧಿಕಾರಿಯ ಸಹಿಯ ಅಗತ್ಯವಿರುವುದಿಲ್ಲ. ಇದನ್ನು QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಪರೀಕ್ಷಿಸಿಕೊಳ್ಳಬಹುದು ಎಂದು ಹೇಳಿದರು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಹೊಸ ಒಂದು ವೆಬ್ಸೈಟ್ ಲಾಂಚ್ ಆಗಿದೆ. foscos.fssi.gov.in. ಈ ವೆಬ್ಸೈಟ್ ಮುಖಾಂತರ ನೇರವಾಗಿ ಸಾರ್ವಜನಿಕ ಆಹಾರ ಉದ್ಯಮಿಗಳು ನೇರವಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ವ್ಯವಸ್ಥೆ. ಯಾವುದೇ ಮ್ಯಾನ್ಯುವಲ್ ರೀತಿಯಲ್ಲಿ ಅಥವಾ ಅರ್ಜಿಗಳನ್ನು ಕೈಯಲ್ಲಿ ಬರೆದು ಕೊಡುವಂಥ ವ್ಯವಸ್ಥೆ ಇಲ್ಲ. ಸೊ ಆದ್ದರಿಂದ foscos.fssi.gov.in ಏನು ವೆಬ್ಸೈಟ್ ಇದೆ, ಅದರಲ್ಲಿ ಸೈನ್ ಅಪ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ತಗೊಂಡು ಆ ಯೂಸರ್ ಐ ಡಿ ಪಾಸ್ವರ್ಡಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಈ ಅಪ್ಲಿಕೇಶನ್ ಹಾಕಿದ ಮೇಲೆ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಪೇಪರ್ಲೆಸ್ ಆಗಿ ಸಬ್ಮಿಷನ್ ಮಾಡಬೇಕು. ಸೊ ಹಳೆ ವೆಬ್ಸೈಟು ಕ್ಲೋಸ್ ಆಗಿದೆ, ಹೊಸ ವೆಬ್ಸೈಟ್ ಓಪನ್ ಆಗಿರೋದ್ರಿಂದ ಎಲ್ಲ ಉದ್ಯಮಿಗಳು ಈ ಏನು ಹೊಸದಾಗಿ ಲಾಂಚ್ ಆಗಿದೆ ಅದರಲ್ಲಿ ಅಪ್ಲಿಕೇಶನ್ ಹಾಕುವ ವ್ಯವಸ್ಥೆ ಮಾಡಿಕೊಡ್ತಾರೆ.